ಇವತ್ತು ಅಭೂತಪೂರ್ವವಾದಂಥ ಒಂದು ಸಂಭ್ರಮಕ್ಕೆ ಇವತ್ತು ಮಾಡಿದಂಥ ದಿವಸ. ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಸಹಭಾಗಿತ್ವದಲ್ಲಿ ಈ ಪುತ್ತೂರಿನ ಮಾನಿಂಗೇಶ್ವರನ ದಿವ್ಯ ಸಾನ್ನಿಧ್ಯದಲ್ಲಿ 2ನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀತಾ ಇದೆ. ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಸಮಾಜಮುಖಿ ಬೆಳವಣಿಗೆಗೆ ಪೂರಕವಾದಂಥ ಸೇವೆಗಳನ್ನು ಅವಿರತವಾಗಿ ಮಾಡ್ತಾ ಬಂದಿದೆ. ರೋಗಿಗಳ, ಅನಾಥರ, ದುಃಖಿಗಳ, ಸಂಕಷ್ಟದಲ್ಲಿರುವವರ ಎಲ್ಲ ರೀತಿಯ ಸಾಂದರ್ಭಿಕವಾಗಿ ಬರತಕ್ಕಂಥ ಸಮಾಜಕ್ಕೆ ತನ್ನಿಂದಾದಂಥ ಸೇವೆಯನ್ನು ಪುತ್ತಿಲ ಸೇವಾ ಪರಿವಾರ ಸೇವಾ ಟ್ರಸ್ಟ್ ಅವಿರತವಾಗಿ ನೀಡ್ತಾ ಬಂದಿದೆ. ಇವತ್ತು ಈ ದಿವ್ಯ ಸಾನ್ನಿಧ್ಯದಲ್ಲಿ ನಾಳ್ದು ನಡೆಯತಕ್ಕಂಥ ಶ್ರೀನಿವಾಸ ಕಲ್ಯಾಣೋತ್ಸವದ ಪೂರ್ವಭಾವಿಯಾಗಿ ಇವತ್ತು ಚಪ್ಪರ ಮುಹೂರ್ತವನ್ನು ನೆರವೇರಿಸಿಲ್ಲ. ಈ ಕಾರ್ಯಕ್ರಮ ಎಲ್ಲರ ಕಲ್ಯಾಣಕ್ಕೋಸ್ಕರ, ಬರೀ ಶ್ರೀನಿವಾಸ ಕಲ್ಯಾಣ ಭಗವಂತನ ಕಲ್ಯಾಣ ಅಲ್ಲ, ವಿಶ್ವದ ಕಲ್ಯಾಣ, ಪ್ರತಿಯೊಬ್ಬ ಮಾನವನ ಕಲ್ಯಾಣ ಮಾತ್ರ ಅಲ್ಲ, ಪ್ರತಿಯೊಂದು ಜೀವ ಸಂಕುಲದ ಕಲ್ಯಾಣ ಆಗಬೇಕು ಅನ್ನುವಂಥ ಸದುದ್ದೇಶದಿಂದ ಈ ಸತ್ಕರ್ಮವನ್ನು 2ನೇ ವರ್ಷದಲ್ಲಿ ಪುತ್ತಿಲ ಪರಿವಾರ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ನಡೆಸ್ತಾ ಬರ್ತಾ ಇದೆ. ಅವಿರತವಾಗಿ ಇದಕ್ಕೆ ಈ ಸೇವಾ ಕೈಂಕರ್ಯದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಬೇಕಾದಂಥ ಉತ್ತೇಜನವನ್ನು, ಭಕ್ತಾದಿಗಳ ಸಹಕಾರಗಳು, ನಾಳ್ದು ನಡೆಯತಕ್ಕಂಥ ಅನ್ನ ಸಂತರ್ಪಣೆ, ಬೇರೆ ಬೇರೆ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ಇವೆಲ್ಲ ನೆರವೇರಬೇಕು ಅಂತಾದರೆ ಅದಕ್ಕೆ ಸಂಪತ್ತಿನ ಅವಶ್ಯಕತೆ ಇದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅದನ್ನು ಸಂಪತ್ತನ್ನು ಕೊಟ್ಟು ಸಹಕರಿಸುವುದರೊಂದಿಗೆ ಈ ಪುಣ್ಯಪ್ರದವಾದಂಥ ಕಾರ್ಯಕ್ರಮದಲ್ಲಿ ಎಲ್ಲರ ಸಹಭಾಗಿತ್ವದೊಂದಿಗೆ ಇದು ನಮ್ಮ ಕಾರ್ಯಕ್ರಮ. ಪುತ್ತಿಲ ಪರಿವಾರ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಮಾಡಿದ್ರು, ಇದು ನಮ್ಮೆಲ್ಲರ ಹಿಂದೂಗಳ ಕಾರ್ಯಕ್ರಮ, ಹಿಂದೂಗಳ ಸಹಭಾಗಿತ್ವದ ಕಾರ್ಯಕ್ರಮ, ಹಿಂದೂಗಳು ಒಗ್ಗಟ್ಟಾಗತಕ್ಕಂಥ ಕಾರ್ಯಕ್ರಮ ಅನ್ನುವಂಥ ಭಾವನೆಯಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮುಂದೆ ನಡೆತಕ್ಕಂಥ ಶ್ರೀನಿವಾಸ ಕಲ್ಯಾಣೋತ್ಸವದ ಪೂರ್ವಭಾವಿಯಾಗಿ ನಿನ್ನೆ ಈ ಕಚೇರಿ ಕೂಡ ಉದ್ಘಾಟನೆಯಾಗಿದೆ. ಈ ಕಚೇರಿಯಲ್ಲಿ ಕೂಡ ಭಕ್ತಾದಿಗಳು ಬಂದು ತಮ್ಮ ದೇಣಿಗೆಯನ್ನು ಸಮರ್ಪಿಸುವಂಥದ್ದನ್ನು, ಸಹಕರಿಸುವಂಥದ್ದನ್ನು ಈ ಕಚೇರಿಯ ಮೂಲಕ ನಡೆಸಿಕೊಡ್ಬೇಕು. ಎಲ್ಲರಿಗೂ ಒಳ್ಳೆಯದಾಗಬೇಕು, ಎಲ್ಲರಲ್ಲಿ ಒಂದು ಭಾವೈಕ್ಯತೆ, ಐಕ್ಯಮತ್ಯ ಬರಬೇಕು. ನಾಳೆ ನಡೆತಕ್ಕಂಥ ಕಾರ್ಯಕ್ರಮ ನಮ್ಮೆಲ್ಲರ ಕಾರ್ಯಕ್ರಮ ಅನ್ನುವಂಥ ಭಾವನಾತ್ಮಕವಾದಂಥ ಪ್ರತಿಕ್ರಿಯೆಯಲ್ಲಿ ಎಲ್ಲರೂ ಸಂಯಮ ಮತ್ತು ತಾಳ್ಮೆಯಲ್ಲಿ ಈ ಕಾರ್ಯಕ್ರಮ ಮುಗಿಯೋ ತನಕ ಬಹಳಷ್ಟು ಸೌಜನ್ಯದಲ್ಲಿ ಈ ಕಾರ್ಯಕ್ರಮವನ್ನು ಹಿಂದೂಗಳೆಲ್ಲರೂ ನೆರವೇರಿಸಿಕೊಡ್ಬೇಕು. ಆ ಮೂಲಕ ಸಮಾಜಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು. ಪುತ್ತಿಲ ಪರಿವಾರ ಸೇವಾ ಟ್ರಸ್ಟಿನಿಂದ ಇನ್ನಷ್ಟು ಸತ್ಕಾರ್ಯಗಳು, ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯಿಂದ ಇನ್ನಷ್ಟು ಒಳ್ಳೆ ಸತ್ಕರ್ಮಗಳು, ಸತ್ಕಾರ್ಯಗಳು ನಮ್ಮ ಪುತ್ತೂರಿನಲ್ಲಿ ನೆರವೇರಿಕೊಂಡು ಬರಲಿ. ಎಲ್ಲರಿಗೂ ವಿಶ್ವಶಾಂತಿ ಆಗಲಿ. ಎಲ್ಲರೂ ಮಾನವೀಯ ಮೌಲ್ಯದ ಜೊತೆಯಲ್ಲಿ ಬದುಕನ್ನು ನಿರ್ವಹಿಸಿಕೊಂಡು ಸಾರ್ಥಕತೆಯನ್ನು ಕಂಡುಕೊಳ್ಳಲಿ, ಪರಿಪೂರ್ಣ ರೀತಿಯಲ್ಲಿ ಏಳಿಗೆಯಲ್ಲಿ ನಡೆಸಿಕೊಡ್ಲಿ ಅಂತ ಹೇಳುವಂಥ ಪ್ರಾರ್ಥನೆಯೊಂದಿಗೆ ಈ ಕಚೇರಿಯನ್ನು ಎಲ್ಲರೂ ಸದುಪಯೋಗ ಮಾಡಿಕೊಳ್ಬೇಕು. ಎಲ್ಲರಿಗೂ ಆ ಭಗವಂತನ ಸೇವೆ ಮಾಡಲಿಕ್ಕೆ ಇಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಆ ಅವಕಾಶವನ್ನು ಎಲ್ಲ ಹಿಂದೂಗಳು ಸದುಪಯೋಗ ಮಾಡಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಪರಮ ಪೂಜ್ಯ ಸ್ವಾಮೀಜಿಯವರ ಚರಣ ಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇವತ್ತು 28 ಮತ್ತು 29ನೇ ತಾರೀಕಿಗೆ ದೇವರುಮಾರು ಗದ್ದೆಯಲ್ಲಿ ನಡೆಯುವಂಥ ಶ್ರೀನಿವಾಸ ಕಲ್ಯಾಣೋತ್ಸವದ ಚಪ್ಪರ ಮುಹೂರ್ತದ ಸಂತೋಷದ ಕ್ಷಣದಲ್ಲಿ ನಾವೆಲ್ಲ ಇವತ್ತು ಭಾಗಿಗಳಾಗಿದ್ದೇವೆ. ಪರಮ ಪೂಜ್ಯ ಸ್ವಾಮೀಜಿಗಳ ಉಪಸ್ಥಿತಿಯಿಂದಾಗಿ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಶಕ್ತಿಯನ್ನ ಬಂದಿದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಕಳೆದ ಶ್ರೀನಿವಾಸೋತ್ಸವ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ಆರಂಭದಿಂದಲೂ ಕೂಡ ನಮಗೆ ಶಕ್ತಿಯನ್ನ ತುಂಬಿ ಈ ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಬೇಕು, ಒಂದಾಗಬೇಕು, ಆ ಮುಖೇನ ಲೋಕ ಕಲ್ಯಾಣ ಆಗಬೇಕು ಅನ್ನತಕ್ಕಂಥ ಅವರ ಆಶಯದಂತೆ ನಾವೆಲ್ಲರೂ ಕೂಡ ಈ ಶ್ರೀನಿವಾಸ ಕಲ್ಯಾಣೋತ್ಸವವನ್ನ ಪುತ್ತೂರಿನಲ್ಲಿ ಪ್ರಥಮ ವರ್ಷ ಆರಂಭಿಸಿರತಕ್ಕಂಥ ಸಂದರ್ಭದಲ್ಲಿ ಕಚೇರಿಗೆ ಬಂದು ಆರ್ಥಿಕ ಸಹಕಾರವನ್ನು ಕೊಟ್ಟು ದೊಡ್ಡದಾಗಿರತಕ್ಕಂಥ ವಿಶಾಲ ಮನೋಭಾವದಿಂದ ಆ ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡು ಆ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಿರ್ತಕ್ಕಂಥ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಮತ್ತೆ ಹಿಂದೂ ಸಮಾಜದ ಪರವಾಗಿ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ
ಅವರಿಂದ ಇನ್ನಷ್ಟು ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ತುಂಬತಕ್ಕಂತಹ ಕೆಲಸವನ್ನು ಮಾಡಲಿ. ಇವತ್ತು ಭಜನೆಯ ಮುಖಾಂತರ ಸಮಾಜದಲ್ಲಿ ಪರಿವರ್ತನೆಯನ್ನ ಮಾಡಿರ್ತಕ್ಕಂತಹ ದೊಡ್ಡ ಶಕ್ತಿ ನಮ್ಮ ರಾಜ್ಯದಲ್ಲಿ ಇದ್ರೆ ಅದು ಪರಮ ಪೂಜ್ಯ ಸ್ವಾಮೀಜಿಯವರು ಅನ್ನುವಂಥದ್ದನ್ನ ನಾನು ಯಾವತ್ತೂ ಕೂಡ ಉಲ್ಲೇಖ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಸ್ವಾಮೀಜಿಯವರ ಕ್ಷೇತ್ರದಲ್ಲಿ ನಡೆಯತಕ್ಕಂತಹ ಎಲ್ಲಾ ಕಾರ್ಯಕ್ರಮದಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲರೂ ಕೂಡ ಭಾಗವಹಿಸಿ ಆ ಸ್ವಾಮೀಜಿಯವರು ಈ ಸಮಾಜಕ್ಕೆ ಕೊಟ್ಟಿರತಕ್ಕಂತ ಎಲ್ಲಾ ಕೆಲಸ ಕಾರ್ಯಗಳನ್ನ ನೆನಪಿಸಿಕೊಂಡು ಅವರ ಜೊತೆ ಇದ್ದಾರೆ. ನಾಳ್ದು ನಡೆಯತಕ್ಕಂತಹ 2 ದಿವಸದ ಕಾರ್ಯಕ್ರಮಗಳಲ್ಲಿ ಕೂಡ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯ ಪುತ್ತೂರಿನಲ್ಲಿ ಇರಬೇಕು. ಕೊನೆಯವರೆಗೂ ಸ್ವಾಮೀಜಿಯವರು ಕೊಟ್ಟಿರ್ತಕ್ಕಂತ ಎಲ್ಲ ನಿರ್ದೇಶನಗಳನ್ನ ನಾವು ಪಾಲನೆ ಮಾಡಿಕೊಂಡು ಆ ಲೋಕ ಕಲ್ಯಾಣಕ್ಕೆ ನಡೆಯತಕ್ಕಂತ ಈ ಕಾರ್ಯಕ್ರಮದಲ್ಲಿ ನಾವು ಸ್ವಾಮೀಜಿಯವರ ಆಶೀರ್ವಚನವನ್ನ ಮತ್ತೆ ಬಯಸ್ತಾ ಅವರಿಗೆ ಸಮಿತಿಯ ಪರವಾಗಿ ಹೃದಯ ತುಂಬಿದ ಧನ್ಯವಾದವನ್ನು ಬಯಸ್ತಾ ಸ್ವಾಮೀಜಿಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ. ದರ್ಬೆ ವೃತ್ತದಿಂದ ಹೊರೆಕಾಣಿಕೆ ಮಹಾಲಿಂಗೇಶ್ವರ ದೇವಸ್ಥಾನದ ಗದ್ದೆಗೆ ಬರ್ಲಿಕ್ಕಿದೆ. ಕಳೆದ ಬಾರಿ ಕೂಡ ಅತ್ಯಂತ ವೈಭವದಿಂದ 2 ದಿವಸ ನಡೆಯತಕ್ಕಂತ ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರೇ ಸುಮಾರು 1 ಲಕ್ಷದಷ್ಟು ಭಕ್ತರಿಗೆ ಅನ್ನ ಪ್ರಸಾದವನ್ನು ಕೊಡಬೇಕು ಅಂತಕ್ಕಂತ ನಮ್ಮೆಲ್ಲರ ಮಹದಾಸೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂತ ಶಿವಪ್ರಸಾದ್ ಇಜ್ಜಾವರವರು ಕೂಡ ಮತ್ತೆ ಪದೇ ಪದೇ ಅದನ್ನ ಉಲ್ಲೇಖ ಮಾಡ್ತಾ ಇದ್ರು. ಅನ್ನ ಸಂತರ್ಪಣೆಯಿಂದ ಆ ಸಾನ್ನಿಧ್ಯದ ವೃದ್ಧಿ ಆಗ್ತದೆ ಅನ್ನತಕ್ಕಂಥ ಆಶಯದ ಜೊತೆಗೆ ವಿಶೇಷವಾಗಿ ಆ 2 ದಿವಸಗಳ ಕಾಲ ಅನ್ನ ಸಂತರ್ಪಣೆ ನಡೆಯುವುದಕ್ಕೆ ಬೇಕಾಗಿರ್ತಕ್ಕಂಥ ಸಾಹಿತ್ಯವನ್ನ ಪುತ್ತೂರಿನ ಎಲ್ಲ ಜನರು ಕೂಡ ನೀಡಿ ಸಹಕಾರ ಮಾಡಬೇಕು ಅನ್ನುವಂತ ನಿವೇದನೆಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ನಾಳ್ದಿನದ ತನಕ ನಡೆಯತಕ್ಕಂಥ ಕಾರ್ಯಕ್ರಮದಲ್ಲಿ ಇಡೀ ಸಮಾಜ ಹಿಂದೂ ಸಮಾಜದ ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂತ ವಿನಮ್ರವಾಗಿರ್ತಕ್ಕಂಥ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ.